ದಿ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ವತಿಯಿಂದ 100 ಡಬಲ್ ಬ್ಯಾರಿಕೇಡ್ಗಳನ್ನು ಮಂಗಳೂರು ನಗರ ಸಂಚಾರ ಪೊಲೀಸ್ ಇಲಾಖೆಗೆ ಕೊಡುಗೆಯಾಗಿ ನೀಡಿದ್ದು, ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಿತು. ನಗರದ ಪೊಲೀಸ್ ಮೈದಾನದಲ್ಲಿ ಬ್ಯಾರಿಕೇಡ್ಗಳ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭ ಮಾತನಾಡಿದ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ನ ಸೂರಜ್ ಕುಮಾರ್ ಅವರು, ಮಂಗಳೂರು ನಗರಕ್ಕೆ ಬ್ಯಾರಿಕೇಡ್ಗಳ ಅವಶ್ಯಕತೆ ಬಹು ಮುಖ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಸುಮಾರು 7 ಲಕ್ಷ ಮೊತ್ತದ 100 ಡಬಲ್ ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದು ಹೇಳಿದರು. Ramco is basically the 5th largest cement producer in India, and we are the second highest selling brand here in Mangalore. Ramco as a company strongly believes that as the company grows, the responsibility towards the society also increases immensely. And Ramco thought, if we have to contribute to the society, what could be better than joining hands with the police force? Because police force have been doing a commendable job, not just now, even during the pandemic times, through the times. So we thought that we will do little possible stuff from Ramco and join hands and have donating 100 barricades. And we take pride in getting associated with the police force of Mangalore, and that's all. And I would also like to thank Mr. Shiju from Ramco and Mani sir from the police force who have been the driving force. If not for their continuous efforts, it wouldn't have happened. ಆನಂತರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಸಂಚಾರಿ ಬ್ಯಾರಿಕೇಡ್ಗಳನ್ನು ಕೊಡುವಂತಹುದು ಬಹಳ ಉಪಯುಕ್ತವಾದ ಕೆಲಸ. ರಾಮ್ಕೋ ಸಂಸ್ಥೆ ಮುಕ್ತ ಮನಸ್ಸಿನಿಂದ ಬ್ಯಾರಿಕೇಡ್ಗಳನ್ನು ನೀಡಿರುವುದು ಅಭಿನಂದನಾರ್ಹ ಎಂದು ಹೇಳಿದರು. ಈ ಟ್ರಾಫಿಕ್ ಬ್ಯಾರಿಕೇಡ್ ಕೊಡುವಂಥದ್ದೇನಿದೆ ಬಹಳ ಉಪಯುಕ್ತವಾದಂಥ ಕೆಲಸ. ಯಾರು ನಮಗೆ ಡೊನೇಟ್ ಮಾಡ್ತಾರೆ ಅವ್ರಿಗೂ ಕೂಡ. ಏಕೆಂದರೆ ನಿಮ್ಮ ಸಂಸ್ಥೆ ಏನಿದೆ, ನಿಮ್ಮ ಸಂಸ್ಥೆ ಪೊಲೀಸ್ ಇಲಾಖೆಯ ಜೊತೆ ಸಹಯೋಗದಲ್ಲಿರುವಂಥದ್ದು, ಹಾಗೂ ನಿಮ್ಮ ಸಂಸ್ಥೆಯ ಏನು ಹೆಸರಿದೆ ಅದು ರಸ್ತೆಗಳಲ್ಲಿ ರಾರಾಜಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಗಿಂತ ಭಾಳ ಒಳ್ಳೆಯ ಅವಕಾಶ ಇನ್ನೊಂದಿಲ್ಲ. ಯಾಕಂದರೆ ನೀವು ಕಾರ್ಪೊರೇಷನ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಯಾವುದೋ ಸರ್ಕಲಲ್ಲಿ ಫ್ಲೆಕ್ಸ್ ಹಾಕಬೇಕು ಅಂತಂದರೆ ನೀವು ಇಲ್ಲೇನು ಹಣ ಖರ್ಚು ಮಾಡ್ತೀರ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಸಿಕ್ಕುವಷ್ಟು ಪಬ್ಲಿಸಿಟಿ ಸಿಗಲ್ಲ. ಹಂಗಂತ ಅವಕಾಶ ಇದ್ದವರೆಲ್ಲ ನಮಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಸುಳ್ಳು. ರಾಮ್ಕೋ ಸಂಸ್ಥೆ ಭಾಳ ಮುಕ್ತ ಮನಸ್ಸಿನಿಂದ ನಮ್ಮ ಇಲಾಖೆಗೆ ಸುಮಾರು 7 ಲಕ್ಷ ಮೌಲ್ಯದ 100 ಬ್ಯಾರಿಕೇಡ್ಗಳನ್ನು ಕೊಟ್ಟಿದ್ದಾರೆ. ಸೊ ಖಂಡಿತ ರಾಮ್ಕೋ ಸಂಸ್ಥೆ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಭಾಳ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಸಿಮೆಂಟನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರುವಂಥದ್ದು. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಸಿಜು ಪಿಎಂ, ಮಂಗಳೂರಿನ ಡೆಪ್ಯೂಟಿ ಮಾರ್ಕೆಟಿಂಗ್ ಮ್ಯಾನೇಜರ್ ಮೊಹಮ್ಮದ್ ಬ್ಯಾರಿ, ಎಸಿಪಿ ನಟರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ರಾಮ್ಕೋ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.